ಗೋವಿಂದ ಪೈ ನೆತ್ತಿಲ ಪದವು ರಸ್ತೆ ಕಾಮಗಾರಿ ಉದ್ಘಾಟನೆ ಮಾಡಿದ ಕೇರಳ ಸರ್ಕಾರದ ಲೋಕೋಪಯೋಗಿ ಸಚಿವ ಮೊಹಮ್ಮದ್ ರಿಯಾಜ್. ರಸ್ತೆ ಕಾಮಗಾರಿಯನ್ನು ಉದ್ಘಾಟಿಸಿದ ಸಚಿವ ಮೊಹಮ್ಮದ್ ರಿಯಾಜ್, ರಾಜ್ಯದ ಅಭಿವೃದ್ಧಿಗೆ ಸರ್ಕಾರ ಶ್ರಮಿಸುತ್ತಿದೆ ಮತ್ತು ಗೋವಿಂದ ಪೈ ರಸ್ತೆ ಸೇರುವ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತೇನೆ ಎಂದು ತಿಳಿಸಿದರು. ಮಂಜೇಶ್ವರ ನಿಯೋಜಕ ಮಂಡಲത്തിന്റെ ಪ್ರತ್യേക സാധ്യത, പ്രത്യേക സാഹചര്യം, പ്രത്യേക ചരിത്ര പ്രാധാന്യമൊക്കെ തിരിച്ചറിഞ്ഞുകൊണ്ടാണ് LDF സർക്കാർ BMNBC നിർമ്മാണ രീതിയിലൂടെ ഈ റോഡ് നവീകരിക്കണം എന്ന് നിശ്ചയിച്ചത് എന്നുള്ളത് പ്രത്യേകം അറിയിക്കാൻ ആഗ്രഹിക്കുന്നു. ಮಂಜೇಶ್ವರ ಗೋವಿಂದ ಪೈ ಮೆಮೋರಿಯಲ್ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಶಾಸಕರಾದ ಶ್ರೀಯುತ AKM ಅಶ್ರಫ್ ವಹಿಸಿದ್ದರು. ಅಧ್ಯಕ್ಷ ನುಡಿಯಲ್ಲಿ ತನ್ನ ಶಿಫಾರಸಿನ ಮೇರೆಗೆ 5.24 ಕೋಟಿ ರೂಪಾಯಿಗಳ ಅನುದಾನ ನೀಡಿದ ಕೇರಳ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸಿದರು. ಗೋವಿಂದ പൈ കോളേജിലേക്ക് കുട്ടികൾ കടന്നു വരുന്നു. നമ്മുടെ ഹൈവേയിൽ നിന്ന് കണക്ട് ചെയ്യുന്ന ആ സ്ഥലത്ത് തുടങ്ങി നെത്തിലപ്പതാവരെ എത്തുന്ന റോഡിലേക്ക് കഴിഞ്ഞ ബജറ്റിൽ നീക്കിവെച്ച 5.5 കോടിയോളം രൂപയുടെ റോഡിന്റെ പറക്കലിടലാണ് ബഹുമാനായ മന്ത്രി ഈ വേദിയിൽ വെച്ച് നമ്മുടെ ഔദ്യോഗിക ചടങ്ങ് ആരംഭിക്കുന്നതിന് മുമ്പ് തന്നെ നിർവഹിച്ചു. മഞ്ചേശ്വരത്തിന്റെ കാര്യത്തിന് വേണ്ടി നിയമസഭയിൽ ഏത് സമയത്ത് അദ്ദേഹത്തെ സമീപിച്ചാലും വളരെ പോസിറ്റീവായി ഞങ്ങൾ ആശ്വസിപ്പിക്കുന്ന രീതിയിൽ ചെയ്യാവുന്ന കാര്യങ്ങൾ ചെയ്തു തരുന്ന ഏറ്റവും നല്ല ഒരു മന്ത്രിയാണ് പ്രിയപ്പെട്ട മുഹമ്മദ് റിയാസ് എന്ന് ಕಾರ್ಯಕ್ರಮದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನೋ ಮೊಂತೆರೋ, ವರ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಭಾರತಿ ಸುಲ್ಯಮೆ, ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಶಮೀನಾ ಟೀಚರ್, ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಮತಿ ಕಮಲಾಕ್ಷಿ ಪಿ, ಗ್ರಾಮ ಪಂಚಾಯತ್ ಸದಸ್ಯ ಯಾದವ ಬಡಾಜೆ ಮೊದಲಾದವರು ಉಪಸ್ಥಿತರಿದ್ದರು. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.